ಶ್ರೀ ವೀರಮಾರುತಿ ಭಜನಾ ಮಂದಿರ ರಿಜಿಸ್ಟರ್ಡ್ ಬಿಲ್ಲವರ ಸೇವಾ ಸಂಘ ಗರಡಿಮಜಲು ತೆಂಕನೆಡಿಯೂರು ಕೊಡವೂರು ಇದರ ಸುವರ್ಣ ಮಹೋತ್ಸವ ಸಂಭ್ರಮದ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯು ಆದಿತ್ಯವಾರದಂದು ಶ್ರೀ ವೇದಮೂರ್ತಿ ಬನ್ನಂಜೆ ಕೇಶವಶಾಂತಿ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ವೀರಮಾರುತಿ ಭಜನಾ ಮಂದಿರದಲ್ಲಿ ನಡೆಯಿತು. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಬಳಿಕ ಪ್ರಸಾದ ವಿತರಣೆ ಹಾಗೂ ಮಹಾ ಅನ್ನಸಂತರ್ಪಣೆ ನಡೆಯಿತು. ಸುವರ್ಣ ಮಹೋತ್ಸವದ ಅಂಗವಾಗಿ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ದೇವದಾಸ್ ಆರ್ ಸುವರ್ಣ ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೆರವೇರಿಸಿದರು. ಶಾಸಕ ಮತ್ತು ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಯಶ್ಪಾಲ್ ಎ ಸುವರ್ಣ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಉಡುಪಿಯ ಉಜ್ವಲ ಡೆವಲಪರ್ಸ್ನ ಪ್ರವರ್ತಕರಾದ ಪುರುಷೋತ್ತಮ ಶೆಟ್ಟಿ, ಉದ್ಯಮಿ ಯಶಸ್ವಿ ಕೊಡವೂರು ಸಾಧು ಸಾಲಿಯಾನ್, ಉದ್ಯಮಿ ವೈಷ್ಣವಿ ಕೊಡವೂರು ಆನಂದ್ ಪಿ ಸುವರ್ಣ, ಎಂಡಿಟಿ ತುಮಕೂರು, ಆಡಳಿತ ನಿರ್ದೇಶಕರಾದ ಸದಾಶಿವ ಸಾಲ್ಯಾನ್, ಉದ್ಯಮಿ ಪ್ರಖ್ಯಾತ್ ಶೆಟ್ಟಿ ಬಡಾಮನೆ ಬೆಳ್ಕಳೆ, ಹರೀಶ್ ಪೂಜಾರಿ, ಜಿಎಸ್ಎಸ್ ಬೆಹರಿನ್ ಬಿಲ್ಲವಾಸ್, ಉಡುಪಿ ಬ್ರಹ್ಮಗಿರಿಯ ಶ್ರೀ ಜಯದುರ್ಗ ಎಂಟರ್ಪ್ರೈಸಸ್ನ ನಿರೀಕ್ಷಾ ಆರ್ಕಿಡ್ ಕಿಶೋರ್ ಪೂಜಾರಿ, ಉದ್ಯಮಿ ಶ್ರೀ ಹರೀಶ್ ಪೂಜಾರಿ, ಮಲ್ಪೆ ಹೋಟೆಲ್ ಶಿವಸಾಗರ್ ಮಾಲಕರಾದ ಪ್ರಭಾಕರ್ ಪೂಜಾರಿ, ಸಂತೆಕಟ್ಟೆ ಸಿವಿಲ್ ಇಂಜಿನಿಯರ್ ಭಾಸ್ಕರ್ ಜತ್ತನ್, ಓನಿಲ್ ಡಿಸೋಜಾ, ಉದ್ಯಮಿ ಗರಡಿಮಜಲು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಶ್ರೀ ವೇದಮೂರ್ತಿ ಬನ್ನಂಜೆ ಶ್ರೀ ಕೇಶವಶಾಂತಿ ಮತ್ತು ವಿಶ್ವನಾಥ್ ಮೈಂದನ್ ಪಾವಂಚೆ ಗುಡ್ಡೆ ಬಡನಿಡಿಯೂರು ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯಾತಿ ಗಣ್ಯರು ಗೌರವ ಸಮರ್ಪಣೆ ಮಾಡಿದ್ರು. ಸಭಾ ಕಾರ್ಯಕ್ರಮದ ನಂತರ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭದಲ್ಲಿ ಸುವರ್ಣ ಸಮಿತಿಯ ಅಧ್ಯಕ್ಷರಾದ ದೇವದಾಸ್ ಸುವರ್ಣ, ಆಡಳಿತ ಸಮಿತಿಯ ಗೌರವಾಧ್ಯಕ್ಷರಾದ ರಾಘು ಕೋಟ್ಯಾನ್, ಆಡಳಿತ ಸಮಿತಿ ಅಧ್ಯಕ್ಷರಾದ ಜಯಕುಮಾರ್ ಬೆಳ್ಕಳೆ, ಸುವರ್ಣ ಸಮಿತಿಯ ಕಾರ್ಯಾಧ್ಯಕ್ಷರಾದ ಭಾಸ್ಕರ ಪಾಲನ್, ಸುರೇಶ್ ಸುವರ್ಣ ಕುರ್ಕಾಕಲು, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಜಿ ಕೊಡವೂರು, ಆಡಳಿತ ಸಮಿತಿ ಕಾರ್ಯದರ್ಶಿ ಕೃಷ್ಣ ಪೂಜಾರಿ, ಗೌರವ ಸಲಹೆಗಾರರಾದ ಗೋಪಾಲ್ ಪೂಜಾರಿ, ಸುಧಾಕರ ಬೆಳ್ಕಳೆ, ಜಯಕರ ಕೋಜಕುಳಿ, ಸದಾಶಿವ ಬೈಲಕೆರೆ, ರವಿಕುಮಾರ್, ವಿಶ್ವನಾಥ್ ಮೈಂದನ್, ಉದಯ್ ಕುಮಾರ್, ರಮೇಶ್ ಕೋಟ್ಯಾನ್, ಸದಾನಂದ ಪೂಜಾರಿ, ದಯಾನಂದ ಪೂಜಾರಿ, ಸಂಜೀವ ಪೂಜಾರಿ, ಮಹಿಳಾ ಘಟಕದ ಅಧ್ಯಕ್ಷೆ ಯಶೋಧ ಕರುಣಾಕರ್ ಹಾಗೂ ಮಂದಿರದ ಅರ್ಚಕರಾದ ಪ್ರಭಾಕರ್ ಪೂಜಾರಿ, ಕಾರ್ತಿಕ್ ಬಿ ಸುವರ್ಣ, ಸಂದೀಪ್ ಪಾಲನ್, ಚೇತನ್ ಸುವರ್ಣ, ಭಾರ್ಗವ ಪೂಜಾರಿ ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.